ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ವಿಶೇಷವಾದ ಮಾಹಿತಿಯೊಂದನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಪುರಾತನ ಕಾಲದ ಶಾಪಗಳಿಂದಾಗಿ ದೇವತೆಗಳು ತುಂಬಾನೇ ಕಷ್ಟಗಳನ್ನು ಅನುಭವಿಸಿದ್ದರೂ ಕೂಡ ಅದು ಇಂದಿನ ಮಾನವ ಕುಲಕ್ಕೆ ವರದಾನವೇ ಆಗಿದೆ ಎಂದು ಹೇಳಬಹುದು. ಇವತ್ತಿನ ವಿಡಿಯೋದಲ್ಲಿ ಮಹಾಗಣಪತಿಯ ಪೂಜೆಯಲ್ಲಿ ತುಳಸಿಯನ್ನು ಯಾಕೆ ಉಪಯೋಗಿಸುವುದಿಲ್ಲ ಹಾಗೂ ಮಹಾವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಗಿಡದ ಎಲೆಯನ್ನು ಉಪಯೋಗಿಸದಿದ್ದರೆ ವಿಷ್ಣುವಿನ ಪೂಜೆ ಯಾಕೆ ಅಪೂರ್ಣವಾಗುತ್ತದೆ ಎಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಒಂದು ದಿನ ಗಣಪತಿ ಗಂಗಾ ನದಿ ತೀರದಲ್ಲಿ ಕುಳಿತು ಜ್ಞಾನ ಮಗ್ನನಾಗಿರುವಾಗ ಆ ದಾರಿಯಾಗಿ ಬಂದ ತುಳಸಿ ಗಣಪತಿಯ ಚೆಲುವಿಗೆ ಮನಸೋತು ಆತನನ್ನು ಮದುವೆಯಾಗಲು ನಿರ್ಧರಿಸುತ್ತಾಳೆ. ಗಣೇಶನ ಬಳಿ ಬಂದು ತನ್ನನ್ನು ಮದುವೆಯಾಗುವಂತೆ ಕಾಡಲಾರಂಭಿಸುತ್ತಾಳೆ. ಆತ ಎಷ್ಟೇ ನಿರಾಕರಿಸಿದರೂ ಕೂಡ ಗಣಪತಿಯನ್ನು ಕಾಡಿ ಬೇಡುತ್ತಾಳೆ. ಕೊನೆಗೆ ಗಣೇಶನ ಮೇಲೆ ಕೋಪ ಬಂದು ಈ ರೀತಿಯಾಗಿ ಶಾಪ ನೀಡುತ್ತಾಳೆ. ಗಣೇಶ ತನ್ನನ್ನು ನಿರಾಕರಿಸಿದ ಕಾರಣ ಗಣೇಶನಿಗೆ 2 ಮದುವೆಯಾಗಲಿ ಎಂದು ಶಾಪ ನೀಡುತ್ತಾಳೆ. ಇದರಿಂದ ಕೋಪಗ್ರಸ್ತನಾದ ಗಣಪತಿ ತುಳಸಿಗೆ ಒಬ್ಬ ರಾಕ್ಷಸನ ಜೊತೆ ಮದುವೆಯಾಗಲಿ ಎಂದು ಶಾಪ ನೀಡುತ್ತಾನೆ. ಕೊನೆಗೆ ವಾಸ್ತವಕ್ಕೆ ಬಂದ ತುಳಸಿ ಕ್ಷಮೆಯಾಚಿಸಿ ಶಾಪವನ್ನು ಹಿಂದಕ್ಕೆ ಪಡೆಯಲು ಕೇಳಿಕೊಂಡಾಗ ಗಣಪತಿ ಈ ರೀತಿಯಾಗಿ ಹೇಳುತ್ತಾನೆ, ಶಾಪವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ಮುಂದಿನ ಜನ್ಮದಲ್ಲಿ ನೀನು ಶ್ರೀಕೃಷ್ಣನನ್ನು ಮದುವೆಯಾಗಿ ನಿನ್ನ ಶಾಪ ವಿಮೋಚನೆ ಆಗುತ್ತದೆ ಹಾಗೂ ನಂತರ ನೀನು ಭೂಲೋಕದಲ್ಲಿ ತುಳಸಿ ಗಿಡವಾಗಿ ಜನಿಸಿ ಮಾನವ ಕುಲಕ್ಕೆ ಅಮೃತವಾಗುತ್ತೀಯಾ ಹಾಗೂ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಗಿಡದ ಎಲೆಗಳಿಲ್ಲದಿದ್ದರೆ ವಿಷ್ಣುವಿನ ಪೂಜೆ ಅಪೂರ್ಣವಾಗುತ್ತದೆ ಹಾಗೂ ನನಗೆ ನೀನು ಶಾಪ ನೀಡಿದ ಕಾರಣ ನನ್ನ ಪೂಜೆಯಲ್ಲಿ ಮಾತ್ರ ನಿನಗೆ ಯಾವುದೇ ಕಾರಣಕ್ಕೂ ಪ್ರವೇಶವಿಲ್ಲ ಎಂದು ಪರಿಹಾರ ನೀಡುತ್ತಾನೆ. ಅದೇ ಸಮಯದಲ್ಲಿ ಶಂಖಚೂಡ ಎನ್ನುವ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸು ಆಚರಿಸುತ್ತಾನೆ. ಆಗ ಪ್ರತ್ಯಕ್ಷನಾದ ಬ್ರಹ್ಮನಲ್ಲಿ ತನ್ನನ್ನು ಯಾವ ದೇವತೆಗಳಿಂದಲೂ ಸೋಲಿಸಲು ಸಾಧ್ಯವಾಗದ ವರ ನೀಡಬೇಕೆಂದು ಕೇಳಿಕೊಂಡಾಗ ಬ್ರಹ್ಮದೇವನು ಹೇಳುತ್ತಾನೆ, ವಿಷ್ಣು ಭಕ್ತಳಾದ ತುಳಸಿಯನ್ನು ಮದುವೆಯಾಗು. ಆಕೆ ನಿನ್ನ ಬಳಿ ಪತಿವ್ರತೆಯಾಗಿ ಇರುವ ತನಕ ನಿನ್ನನ್ನು ಸೋಲಿಸಲು ಭಗವಾನ್ ವಿಷ್ಣುವಿನಿಂದಲೂ ಸಾಧ್ಯವಾಗುವುದಿಲ್ಲ ಎಂದು ಸೂಚನೆ ನೀಡಿ ಬ್ರಹ್ಮದೇವ ಮಾಯವಾಗುತ್ತಾನೆ. ಅದರ ಪ್ರಕಾರ ಶಂಖಚೂಡ ತುಳಸಿಯನ್ನು ಪ್ರೀತಿಸಿ ಮದುವೆಯಾಗುತ್ತಾನೆ. ಅದರ ನಂತರ ಬಲಿಷ್ಠನಾದ ಶಂಖಚೂಡ ದೇವತೆಗಳನ್ನು ಯುದ್ಧ ಮಾಡಿ ಸೋಲಿಸುತ್ತಾನೆ. ಇದರಿಂದ ಬೆದರಿದ ದೇವತೆಗಳು ವಿಷ್ಣುವಿನ ಬಳಿ ಬಂದಾಗ ವಿಷ್ಣು ಈ ರೀತಿ ಹೇಳುತ್ತಾನೆ, ತನ್ನ ಭಕ್ತೆಯಾದ ತುಳಸಿಗೆ ತಾನು ನೀಡಿರುವ ರಕ್ಷಾ ಕವಚ ಆತನ ಕೈಯಲ್ಲಿ ಇರುವ ತನಕ ತನಗೆ ಆತನನ್ನು ಸೋಲಿಸಲು ಸಾಧ್ಯವಿಲ್ಲ. ಈ ಕೆಲಸ ಶಿವನಿಗೆ ಮಾತ್ರ ಸಾಧ್ಯ ಎಂದಾಗ ವಿಷ್ಣುವಿನ ಜೊತೆ ಎಲ್ಲಾ ದೇವತೆಗಳು ಕೈಲಾಸಕ್ಕೆ ತೆರಳಿ ವಿಷಯ ತಿಳಿಸಿದಾಗ ಶಿವ ಹೇಳುತ್ತಾನೆ, ಶಂಖಚೂಡನ ಬಳಿ ಇರುವ ರಕ್ಷಾ ಕವಚ ಹಾಗೂ ವಿಷ್ಣು ಭಕ್ತಿಯಾದ ತುಳಸಿಯ ಪತಿವ್ರತೆ ಇರುವವರೆಗೆ ತನಗೆ ಆತನನ್ನು ಸಂಹಾರ ಮಾಡಲು ಸಾಧ್ಯವಿಲ್ಲವೆಂದಾಗ ವಿಷ್ಣು ಬ್ರಾಹ್ಮಣನ ವೇಷ ಧರಿಸಿ ಶಂಖಚೂಡನ ಬಳಿ ಹೋಗಿ ಭಿಕ್ಷೆಯ ನೆಪದಲ್ಲಿ ರಕ್ಷಾ ಕವಚವನ್ನು ಕೇಳುತ್ತಾನೆ. ಬ್ರಾಹ್ಮಣರನ್ನು ಬರಿ ಕೈಯಲ್ಲಿ ಕಳುಹಿಸುವುದು ಅಪಶಕುನ ಎಂದು ತಿಳಿದಿದ್ದ ಶಂಖಚೂಡ ರಕ್ಷಾ ಕವಚವನ್ನು ಕೊಡುತ್ತಾನೆ. ಆನಂತರ ಶಂಖಚೂಡನ ವೇಷ ಧರಿಸಿ ತುಳಸಿಯ ಬಳಿ ಬಂದಾಗ ಶಂಖಚೂಡನೆಂದು ತಿಳಿದು ಆಕೆ ವಿಷ್ಣುವನ್ನು ಸ್ಪರ್ಶಿಸಿದಾಗ ತುಳಸಿಯ ಪತಿವ್ರತೆ ದೂರವಾಗುತ್ತದೆ. ಇದೇ ಸಮಯಕ್ಕಾಗಿ ಕಾದು ಕುಳಿತಿದ್ದ ಶಿವನು ಶಂಖಚೂಡನನ್ನು ಸಂಹಾರ ಮಾಡುತ್ತಾನೆ. ಇದರಿಂದ ಬೇಸರಗೊಂಡ ತುಳಸಿ ವಿಷ್ಣುವಿಗೆ ಕಲ್ಲಾಗುವಂತೆ ಶಾಪ ನೀಡಿ ತನ್ನ ಪತಿಯ ಚಿತೆಗೆ ಹಾರಿ ತಾನು ಭಸ್ಮವಾಗುತ್ತಾಳೆ. ವಿಷ್ಣು ಭಕ್ತೆಯಾದ ತುಳಸಿಗೆ ಮುಂದಿನ ಜನ್ಮದಲ್ಲಿ ನನ್ನಿಂದಲೇ ಅಮೃತಕ್ಕೆ ಸರಿಸಮಾನವಾದ ಗಿಡವಾಗಿ ಜನ್ಮ ಪಡೆದು ಬರುವಂತೆ ವರ ನೀಡುತ್ತಾನೆ. ತುಳಸಿ ನೀಡಿದ ಶಾಪದ ಪರಿಣಾಮ ಮಹಾವಿಷ್ಣು ಸಾಲಿಗ್ರಾಮ ಶಿಲೆಯಾಗುತ್ತಾನೆ. ತದನಂತರ ಗಣಪತಿ ನೀಡಿರುವ ವರದಂತೆ ಮಹಾವಿಷ್ಣು ಕೃಷ್ಣಾವತಾರದಲ್ಲಿ ಇದ್ದಾಗ ಶ್ರೀಕೃಷ್ಣನು ತುಳಸಿಯನ್ನು ಮದುವೆಯಾಗುತ್ತಾನೆ ಹಾಗೂ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಳಸ ಉದ್ಭವವಾದಾಗ ಕೈಯಲ್ಲಿ ಹಿಡಿದಿರುವ ಮಹಾವಿಷ್ಣುವಿನ ಕಣ್ಣಿನಿಂದ ಬಂದ ಆನಂದ ಬಾಷ್ಪ ಒಂದು ಹನಿ ಅಮೃತ ಕಳಸದ ಒಳಗಡೆ ಬಿದ್ದು ತುಳಸಿ ಗಿಡವಾಗಿ ಉದ್ಭವವಾಗುತ್ತಾಳೆ. ಅಮೃತ ಕಳಸದಲ್ಲಿ ಜನಿಸಿ ಬಂದ ಅಮೃತಕ್ಕೆ ಸರಿಸಮಾನವಾದ ತುಳಸಿ ಗಿಡವನ್ನು ಮಹಾವಿಷ್ಣು ಭೂಲೋಕದಲ್ಲಿ ಇರಿಸುತ್ತಾನೆ ಹಾಗೂ ಈ ಗಿಡದ ಎಲೆಗಳು ಇಲ್ಲದಿದ್ದರೆ ತನ್ನ ಪೂಜೆ ಅಪೂರ್ಣ ಎನ್ನುತ್ತಾನೆ. ಈ ಗಿಡದ ಎಲೆಗಳಿಂದ ಸಕಲ ರೋಗಗಳು ನಿವಾರಣೆಯಾಗುತ್ತದೆ ಹಾಗೂ ಈ ಗಿಡದ ಎಲೆಗಳಿಂದ ಮರಣ ಹೊಂದಿದವರ ಬಾಯಿಗೆ ನೀರು ಬಿಟ್ಟರೆ ಬೇಗನೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ವರ ನೀಡುತ್ತಾನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.